ಕೊರಟಗೆರೆ ತಾಲೂಕು ಆಡಳಿತ ವತಿಯಿಂದ ವೀರವನಿತೆ ಒನಕೆ ಓಬವ್ವ ಹಾಗೂ ಕನಕದಾಸರ ಜಯಂತಿಯನ್ನು ತಹಶೀಲ್ದಾರ್ ಅವರ ಕಚೇರಿ ಆವರಣದಲ್ಲಿ ತಾಲೂಕು ಕುರುಬ ಸಮುದಾಯದ ಸದಸ್ಯರು ಹಾಗೂ ಛಲವಾದಿ ಸಮುದಾಯದ ಸದಸ್ಯರೊಂದಿಗೆ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸರಳವಾಗಿ ಆಚರಿಸಲಾಯಿತು. ತಹಶೀಲ್ದಾರ್ ನಹಿದ ಜಂಜಂ ಮಾತನಾಡಿ, ನಮ್ಮ ನಾಡಿಗೆ ಕೀರ್ತಿ ತರುವ ಪಾತ್ರದಲ್ಲಿ ವೀರ ವನಿತೆಯರ ಪಾತ್ರವು ಬಹುಮುಖ್ಯವಾಗಿದೆ. ಅದರಲ್ಲೂ ವೀರ ವನಿತೆ ಒನಕೆ ಓಬವ್ವ ಎಂದ ಕೂಡಲೇ ನೆನಪಾಗುವುದು ಚಿತ್ರದುರ್ಗದ ಕೋಟೆ. ಹೈದರಾಲಿಯ ಸೇನೆಯೊಂದಿಗೆ ಏಕಾಂಗಿಯಾಗಿ ಹೋರಾಡಿದ ವೀರವನಿತೆ ಒನಕೆ ಓಬವ್ವ. ಆಕೆಯ ಸಾಹಸದ ಕಥೆಯನ್ನ ಮುಂದಿನ ಪೀಳಿಗೆಗೂ ಸಾರುವಂತದ್ದು. ಅಂತಹ ವೀರವನಿತೆಯರು ಜನಿಸಿರುವ ಈ ಭೂಮಿ ನಿಜವಾಗ್ಲೂ ಪುಣ್ಯ ಭೂಮಿ ಎಂದರೆ ತಪ್ಪಾಗಲಾರದು. ಇಂತಹ ಮಹಾನ್ ವೀರ ವನಿತೆಯರ ಜಯಂತಿಯನ್ನ ಆಚರಿಸಲು ಸರ್ಕಾರವು ಅನುವು ಮಾಡಿಕೊಟ್ಟ ಹಿನ್ನೆಲೆ ತಾಲೂಕಿನ ತಹಶೀಲ್ದಾರ್ ಸೇರಿದಂತೆ ಸಾರ್ವಜನಿಕರು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು. ವೀರವನಿತೆ ಓಬವ್ವನವರ ಜಯಂತಿಯ ಹಾಗೂ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದಿನ ಒಂದು ಸುಸಂದರ್ಭ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎರಡು ಮಹನೀಯರ ಜಯಂತಿನ ಒಟ್ಟಿಗೆ ನಾವು ಆಚರಣೆ ಮಾಡ್ತಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಒಂದು ಅಭಿನಂದನೆ. ಮೊದಲನೇದಾಗಿ ಸ್ತ್ರೀ ಶಕ್ತಿಯಿಂದ ಶುರು ಮಾಡೋಣ. ಒಂದು ಸ್ತ್ರೀ ಶಕ್ತಿಯ ಸ್ವರೂಪ ನಮ್ಮ ಒನಕೆ ಓಬವ್ವ ಅಂತ ಹೇಳ್ಬಾರ್ದು, ನಾವು ವೀರವನಿತೆ ಓಬವ್ವ ಅಂತಾನೆ ಹೇಳ್ಬೇಕು. ಯಾಕೆ ಅಂತಂದ್ರೆ ಒಂದು ಹೆಣ್ಮಗುವಾಗಿ ಯಾರೇ ಒಬ್ರು ಈಗ ಹೈದರಾಲಿ ಸೈನ್ಯ ಕೋಟೆಗೆ ನುಗ್ಗಿದಾಗ ಆಕ್ರಮಣ ಮಾಡ್ತಿದ್ದಾರೆ ಅಂತ ನೋಡಿದ ತಕ್ಷಣ ಬೇರೆ ಮಹಿಳೆ ಯಾರಾದ್ರೂ ಆಗಿದ್ರೆ ಅವ್ರ ಮನೆ ಯಜಮಾನರಿಗೂ ಅಥವಾ ಯಾರಾದ್ರೂ ಗಂಡು ಮಕ್ಳಿಗೆ ಹೇಳೋರು. ಆದ್ರೆ ಅವ್ರ ಕೈಯಲ್ಲಿ ಇದ್ದಿದ್ದು ಒನಕೆ ಇತ್ತು. ಆ ಒನಕೆನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರ ಇಡೀ ಶತ್ರುಗಳನ್ನ ಮೆಟ್ಟಿ ನಿಂತು ಅಮರರಾಗ್ತಾರೆ. ಅಂತ ಒಂದು ಧೈರ್ಯ, ಶೌರ್ಯ ಎಲ್ಲ ಹೆಣ್ಮಕ್ಳಿಗೂ ಬರಬೇಕು. ಆಮೇಲೆ ಮಾತೃಭೂಮಿ ಮೇಲೆ ಅವರು ತೋರಿರೋ ಭಕ್ತಿ, ಇದೆಲ್ಲ ನಮ್ಗೆ ಸ್ಫೂರ್ತಿ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ ನಮ್ಮ ಕನಕದಾಸರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. ಈ ವ್ಯಕ್ತಿ ಗೊತ್ತಿಲ್ಲ ಅನ್ನೋ ಹಾಗಿಲ್ಲ. ಯಾಕಂದ್ರೆ ದಾಸರಲ್ಲಿ ಶ್ರೇಷ್ಠವಾದರವರು 15-16ನೇ ಶತಮಾನದಲ್ಲಿ ಜಾತಿ ಪದ್ಧತಿ, ಕುಲ, ಧರ್ಮ ಅನ್ನೋದು ತುಂಬಾ ತಾಂಡವಾಡ್ತಿತ್ತು. ಅಂತ ಸಮಯದಲ್ಲಿ ಜಾತಿ ಪದ್ಧತಿ ವಿರುದ್ಧ ಹೋರಾಡಿ ಅವರು ಕೀರ್ತನೆಗಳ ಮೂಲಕನೇ ಸಾಮಾನ್ಯ ಪ್ರಜೆಗಳಿಗೂ ಅರ್ಥ ಆಗೋ ರೀತಿಯಲ್ಲಿ ಸಾಮಾಜಿಕ ಕ್ರಾಂತಿ ತಂದವರು. ಅವ್ರ ಭಕ್ತಿ ಹೇಗಿತ್ತು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅವರು ದಂಡನಾಯಕರಾಗಿರ್ತಾರೆ. ದಂಡನಾಯಕರಾಗಿ ಒಂದು ಯುದ್ಧದಲ್ಲಿ ಸೋತಾಗ ಅವ್ರಿಗೆ ಯುದ್ಧದಿಂದ ವೈರಾಗ್ಯ ಉಂಟಾಗುತ್ತೆ. ಈ ಲೋಕ ಇಷ್ಟೇ ಅಂತ ಹೇಳ್ಬಿಟ್ಟು ಅವರು ಹರಿಭಕ್ತರಾಗ್ತಾರೆ. ಅವ್ರ ಹರಿಭಕ್ತಿ ಹೇಗಿತ್ತು, ನಾವು ಯಾವುದೇ ಒಂದು ಕಾರ್ಯ ಮಾಡಿದಾಗ ನಮ್ಮ ಇನ್ವಾಲ್ವ್ಮೆಂಟ್ ಹೇಗಿರ್ಬೇಕು ಅನ್ನೋದು ನಮ್ಮ ಕನಕದಾಸರಲ್ಲಿ ನಾವು ನೋಡ್ಬೋದು. ಅವ್ರ ಹರಿಭಕ್ತಿ ಹೇಗಿತ್ತು ಅನ್ನೋದು ನಾವು ಉಡುಪಿಯ ಶ್ರೀಕೃಷ್ಣ ದೇವಾಲಯದಲ್ಲಿ ನಾವು ಕನಕನ ಕಿಂಡಿ ಮೂಲಕ ನಾವು ಉದಾಹರಣೆ ಈಗಲೇ ನಮ್ಮ ಕಣ್ಮುಂದೆ ಇದೆ. ಇಂತಹ ಒಂದು ಮಹಾನ್ಯರ ಒಂದು ಜಯಂತಿ ಮಾಡೋದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತಾರೆ. ತಾಲೂಕು ಕುರುಬ ಸಮುದಾಯದ ಅಧ್ಯಕ್ಷ ಮೈಲಾರಪ್ಪ ಮಾತನಾಡಿ, ಕನಕದಾಸರು ಕೇವಲ ಕುರುಬ ಸಮುದಾಯಕ್ಕೆ ಮಾತ್ರ ಸೇರಿದವರಲ್ಲ, ನಾಡಿನ ಸಮಸ್ತ ಸಮುದಾಯಗಳಿಗೆ ಸೇರಿದವರು. ಅವರ ಕೊಡುಗೆಯನ್ನು ನಾವು ಪ್ರತಿನಿತ್ಯ ಸ್ಮರಿಸಬೇಕು. ಅಂತಹ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ತಾಲೂಕು ಕುರುಬ ಸಮುದಾಯದ ಮುಖಂಡರಾದ ರಂಗದಾಮಯ್ಯ ಮಾತನಾಡಿ, ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರು. ಕನ್ನಡ ಭಾಷೆಯ ಪ್ರಸಿದ್ಧ ಸಹಕಾರಿಯಾಗಿ ಜನಮನ್ನಣೆ ಗಳಿಸಿದ ಇವರು ದಾಸ ಪರಂಪರೆಯಲ್ಲಿ ಬರುವ 250ಕ್ಕೂ ಹೆಚ್ಚು ದಾಸರಲ್ಲಿ ಏಕೈಕ ಶುದ್ಧ ದಾಸರು ಇವರು. ಪುರಂದರ ದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು ನಮ್ಮ ಕನಕದಾಸರು. ಅವರ 535ನೇ ಜನ್ಮದಿನಾಚರಣೆ ಆಚರಿಸುವ ಭಾಗ್ಯ ನಮ್ಮದಾಗಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ಸಂದರ್ಭದಲ್ಲಿ ತಾಲೂಕು ಕುರುಬ ಸಮುದಾಯದ ಅಧ್ಯಕ್ಷರಾದ ಮೈಲಾರಪ್ಪ, ಜಿಲ್ಲಾ ನಿರ್ದೇಶಕರಾದ ನಾಗಭೂಷಣ್, ರಂಗಶಾಮಯ್ಯ, ರಂಗರಾಜು, ನಂಜುಂಡ, ಲಕ್ಷ್ಮೀ ಪ್ರಸಾದ್, ಆನಂದ್ ಸೇರಿದಂತೆ ತಾಲೂಕು ಛಲವಾದಿ ಸಮುದಾಯದ ಅಧ್ಯಕ್ಷರಾದ ಜಿಎಸ್ ಹನುಮಮೂರ್ತಿ, ಉಪಾಧ್ಯಕ್ಷ ಹನುಮಂತರಾಯಪ್ಪ, ಕಾರ್ಯದರ್ಶಿ ಪುಟ್ಟರಾಜು, ಖಜಾಂಚಿ ಗಿರೀಶ್ ಸೇರಿದಂತೆ ಮುಖಂಡರು, ಪದಾಧಿಕಾರಿಗಳು ಹಾಗೂ ತಾಲೂಕು ಕಚೇರಿಯ ಎಲ್ಲ ಅಧಿಕಾರಿ ವರ್ಗದವರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ.
ನಾವು ಸಮೇತ ಇದು ಮಾಡೋ ಅಂಥದ್ದು ಇದು ಕೇವಲ ಕನಕ ಜಯಂತಿಗೋಸ್ಕರ ಸೀಮಿತ ಆಗೋಂಥದ್ದಲ್ಲ. ಕನಕ ಜಯಂತಿ ಅವರು 15-16ನೇ ಶತಮಾನದಲ್ಲಿ ಒಬ್ಬ ದಾಸಶ್ರೇಷ್ಠರ ಆದಂಥವರು ಕನಕದಾಸರು. 250-300 ಜನ ದಾಸರಲ್ಲಿ ಕನಕದಾಸರು ಒಬ್ಬ ಶೂದ್ರ ವಂಶದಲ್ಲಿ ಇದ್ದಂಥವ್ರು. ಆ ಶೂದ್ರ ವಂಶದಲ್ಲಿ ಇದ್ದಂಥವರು ಇವತ್ತು ಕನಕದಾಸರು ಆ ಒಂದು ದಾಸ ಪರಂಪರೆಯಲ್ಲಿ ತಂದೆ ಆದಂಥ ಒಂದು ಸ್ಥಾನಮಾನ ಉಳಿಸ್ಕೊಂಡ್ಬರೋದಕ್ಕೆ ಆ ಶೂದ್ರ ವಂಶದಿಂದ ಈಚೆಗೆ ಎದ್ದು ಬರೋ ಅಂಥದ್ದೇ ಒಂದು ಅಸಾಹಸ ಆದಂಥ ಅಂಥ ಸಂದರ್ಭದಲ್ಲಿ ಒಂದು ಸಾಹಿತ್ಯ ಲೋಕದಿಂದ ಒಂದು ಒಳ್ಳೆಯ ಉದಯೋನ್ಮುಖ ಇದಾಗಿ ಬಂದಂಥ ಕನಕದಾಸರು. ನಾವೊಂದು ಸಾರಿ ಈ ಒಂದು ಕನಕ ಜಯಂತಿ ಬಿಟ್ಟು ಹೊರತುಪಡಿಸಿ ಮಾತಾಡೋದೇನು ಅಂತಂದ್ರೆ ನಾವೊಂದು ಸಾರಿ ಯಾವುದೋ ಒಂದು ಗ್ರಾಮ ಕನಕ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಕನಕದಾಸರ ಬಗ್ಗೆ ಇವತ್ತು ಎಲ್ಲ ಕೂಡ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಅವರು ಬಾಡ ಗ್ರಾಮದಲ್ಲಿ ಹುಟ್ಟಿ ಇವತ್ತು ದಾಸಶ್ರೇಷ್ಠ ಅನಿಸ್ಕೊಂಡ್ರು ಅಂತಂದರೆ ಅವರಿಗೆ ಹೆಸರಿಡೋದಕ್ಕೆ ಸಾಧ್ಯ ಮಕ್ಕಳಾಗಿರಲಿಲ್ಲ ಅವ್ರ ತಂದೆ ತಾಯಿಗೆ. ಆಗ ಅವರು ತಿರುಪತಿ ಆಗ ತಕ್ಷಣ ದೇವರು ಪ್ರತ್ಯಕ್ಷವಾಗಿ ಒಂದು ಮಗುವನ್ನು ಕೊಟ್ಟರು. ಅದಕ್ಕೆ ಕನಕ ಅಂತ ಇಟ್ಟಿರು. ಕಾರಣ ಇಷ್ಟೇ, ಆ ಹುಟ್ಟಿದ ತಕ್ಷಣ ಬಂಗಾರ ಅದು ಸಿಕ್ತು ಅಂತಕ್ಕಂಥ ಮಾತಿನಿಂದ. ಅದು ಸ್ಟೋರಿ ಬೇಡ, ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನಕದಾಸರು ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನನಗೇನೇನಾದರೂ ಬಲ್ಲಿರ ಕುಲವೆಂದು ಒಡೆದಾಡದಿರಿ. ಕುರುಬರಿರ್ಬೋದು, ಆದರೆ ಎಲ್ಲ ಜಾತಿಯವ್ರನ್ನು ಕೂಡ ಪ್ರೀತಿಸ್ತಾರೆ. ಆದರೆ ಕನಕದಾಸರು ತನ್ನದೇ ಆಗಿರ್ತಕ್ಕಂಥ ಜೀವನದಲ್ಲಿ ಮಕ್ಕಳನ್ನು ಹೆಂಡತಿಯನ್ನು ಎಲ್ಲ ಬಿಟ್ಟು ದಾಸಶ್ರೇಷ್ಠರು. ಯಾಕೆಂದರೆ ಅವರು ಅನುಭವಿಸಿರ್ತಕ್ಕಂಥ ಜೀವನದಲ್ಲಿ ಆ ಕಷ್ಟನ ಅನುಭವಿಸ್ಕೊಂಡು ಬಂದರು. ಅದು ಒಂದು ಹಾಡು ಹೇಳ್ತೀನಿ. ನಾನು ಕಲಾವಿದನಾಗಿ ರಾಜ್ಯೋತ್ಸವ ತಗೊಂಡಿದ್ದೀನಿ, ನಾಟಕ ಅಕಾಡೆಮಿ ಸದಸ್ಯರಾಗಿದ್ದೀನಿ. ಒಂದು ಕಲಾವಿದರದು ಕನಕ ಕನಕ ಕುರುಬರ ಸೋಮ ವೀಣಾವಾದಕ ಕನಕನ ಪ್ರಾಣ ಪ್ರಭೋ ಕನಕ ಕನಕ ಕುರುಬರ ಸೋಮ ವೀಣಾವಾದಕ ಧರಣಿ ಕಂಬರ ದಿನಕರ ಚಂದಿರ ನಿನ್ನಯ ರೂಪವ ತೋರೋ ಸಾಗರದೆಲೆಗಳು ಸಮೀರದೊಡನೆ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.